ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಮಂಗಳೂರಿನ ಶಕ್ತಿನಗರದಲ್ಲಿರುವ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ ಕಾಲೇಜಿನಲ್ಲಿ ಯೋಗಾಭ್ಯಾಸ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು ಭಾಗವಹಿಸಿ ಮಾತನಾಡಿ, ಯೋಗ ಜನರ ಕಾಯಿಲೆಗಳನ್ನು ನೈಸರ್ಗಿಕವಾಗಿ ನಿಯಂತ್ರಣಗೊಳಿಸುತ್ತದೆ. ಈ ಉದ್ದೇಶದ ಅರಿವನ್ನ ಜನರಿಗೆ ಮೂಡಿಸಬೇಕು ಎಂದರು. ವಿದ್ಯಾರ್ಥಿಗಳ ಮುಖ್ಯ ಕರ್ತವ್ಯ ಜ್ಞಾನ ಸಂಪಾದನೆ. ಇಲ್ಲಿ ವಿಶ್ವ ಯೋಗ ದಿನಾಚರಣೆ ಮಾಡುವ ಉದ್ದೇಶ ಜನರಿಗೆ ನೈಸರ್ಗಿಕವಾಗಿ ಹೇಗೆ ಕಾಯಿಲೆಗಳನ್ನು ನಿಯಂತ್ರಣಗೊಳಿಸಬಹುದು ಎಂಬುದಾಗಿ ಅರಿವು ಮೂಡಿಸುತ್ತೆ. ದೈಹಿಕ ಮಾನಸಿಕವಾಗಿ ವಿಕಸಗೊಳ್ಳಲು ಹೇಗೆ ಸಹಕಾರಿಯಾಗುತ್ತೆ ಅಂತೇಳಿ ಯೋಗದ ಮೂಲಕ ಜನರಲ್ಲಿ ಜಾಗೃತಗೊಳಿಸುವಂಥ ದಿನವಾಗಿದೆ ಮತ್ತು ಈ ದಿನ ದೀರ್ಘಾವಧಿಯ ಕಾಲವಾಗಿದೆ. ಯೋಗ ಆರೋಗ್ಯವರ್ಧಕ, ರೋಗ ನಿವಾರಕ, ರೋಗ ನಿರೋಧಕ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ನಮಗೆ ಪರಿಚಯ ಮಾಡಿಕೊಟ್ಟಂತಹ ಋಷಿ ಮುನಿ ಪತಂಜಲಿಯವರು ಅವರು ಅಷ್ಟಾಂಗ ಯೋಗ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ ಹೇಳ್ತೇವೆ. ಇನ್ನು ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲರಾದ ಮಧುಮಿಕಾ ಯೋಗ ಹಾಗೂ ಯೋಗ ದಿನದ ಮಹತ್ವದ ಕುರಿತು ಹೇಳಿದ್ರು. ಯೋಗವೆಂಬುದು ಆಧ್ಯಾತ್ಮಿಕ ಶಿಸ್ತು. ಇದು ಮನಸ್ಸು ಹಾಗೂ ದೇಹವನ್ನ ನಿಯಂತ್ರಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತದೆ ಎಂದರು. On December 11, 2014, United Nations General Assembly (UNGA) approved the proposal by consensus with a record 177 co-sponsoring countries. A resolution to establish 21st June as International Day of Yoga. In its resolution, the UNGA, the United Nations General Assembly, recognized that yoga provides a holistic approach to health and well-being. Yoga also brings harmony in all walks of life. The Ministry of Ayush successfully organized the first International Day of Yoga on 21st June 2015 at Rajpath, New Delhi. Today we are celebrating the 4th International Day of Yoga throughout the world. ಈ ಸಂದರ್ಭ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರನ್ನ ಸಂಜೀತ್ ನಾಯಕ್ ಹಾಗೂ ಜನಾರ್ದನ ಬೈಕಾಡಿ ಅವರು ಸನ್ಮಾನಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ಮಾರ್ಗದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ನಸೀಮಾ ಬಾನು, ಅಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್ವಿ, 4 News 24/7 ಮಂಗಳೂರು.